ರಕ್ಷಿತ್ ಶೆಟ್ಟಿ ನಟನೆಯ ಚಾರ್ಲಿ ಸಿನಿಮಾ ಬಂದಿದ್ದು ಈಗ ಎಲ್ಲೆಲ್ಲೂ ಶ್ವಾನಗಳನ್ನು ಹಿಡಿದು ಮುದ್ದಾಡೋದು ಜಾಸ್ತಿ ಆಗ್ತಾ ಇದೆ. ಶ್ವಾನಗಳ ಮೇಲೆ ಪ್ರೀತಿ ತೋರಿಸುವುದು ಮಾತ್ರವಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮುದ್ದಾದ ಶ್ವಾನಗಳ ವಿಡಿಯೋವನ್ನು ಅಪ್ಲೋಡ್ ಮಾಡುವಂತಹ ಟ್ರೆಂಡ್ ಕೂಡ ಹೆಚ್ಚಾಗಿದೆ. ಇದೆಲ್ಲವೂ ಒಂದರ್ಥದಲ್ಲಿ ಚಾರ್ಲಿ ಸಿನಿಮಾ ಬಂದ ಮೇಲೆ ಜಾಸ್ತಿ ಆಯಿತು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇದೀಗ ಇಲ್ಲೊಂದು ಕಡೆ ತಾನು ಸಾಕಿದ ಶ್ವಾನದ ಹುಟ್ಟುಹಬ್ಬವನ್ನ ವ್ಯಕ್ತಿಯೋರ್ವ ವಿಶೇಷವಾಗಿ ಆಚರಿಸಿ ಸುದ್ದಿಯಾಗ್ತಾ ಇದ್ದಾನೆ. ತನ್ನ ನೆಚ್ಚಿನ ಸಾಕು ನಾಯಿ ಕೃಷ್ಣ ಹುಟ್ಟುಹಬ್ಬಕ್ಕೆ 100 kg ಕೇಕನ್ನು ಕತ್ತರಿಸಿ 5,000 ಜನರಿಗೆ 3 ಕ್ವಿಂಟಲ್ ಚಿಕನ್, 1 ಕ್ವಿಂಟಲ್ ಮೊಟ್ಟೆ, ಸಸ್ಯಾಹಾರಿಗಳಿಗೆ 50 kg ಕಾಜು ಕರಿ ಊಟವನ್ನು ಹಾಕಿಸಿದ್ದಾರೆ. ಬೆಳಗಾವಿ ಮುಡಲಗಿ ತಾಲೂಕಿನ ತುಕ್ಕನಟ್ಟಿ ಗ್ರಾಮ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ಕೇಕ್ ಕತ್ತರಿಸಿದ ನಂತರ ನಾಯಿಗೆ ಗ್ರಾಮದಲ್ಲಿ ವಾದ್ಯಗಳ ಮೂಲಕ ಅದ್ದೂರಿಯಾಗಿ ಮೆರವಣಿಗೆಯನ್ನ ಸಹ ಮಾಡಿಸಲಾಗಿದೆ. ಈ ವೇಳೆ ಊರಿನ ಜನರೆಲ್ಲ ಭಾಗಿಯಾಗಿ ಕುಣಿದು ಕುಪ್ಪಳಿಸಿದ್ದಾರೆ.